ದೆಹಲಿಯ ಉತ್ತಮ್ ನಗರ ಪ್ರದೇಶದ ಮನೆಯೊಂದರಲ್ಲಿ ನಡೆದ ದರೋಡೆಯ ಭಯಾನಕ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆಯೊಂದಕ್ಕೆ 4 ಪುರುಷರ ಗುಂಪು ಎಲೆಕ್ಟ್ರಿಷಿಯನ್ ಹೆಸರು ಹೇಳಿ ಮನೆಗೆ ಪ್ರವೇಶ ಮಾಡಿ ಗನ್ ಪಾಯಿಂಟ್ನಲ್ಲಿ ದರೋಡೆ ಮಾಡಿದ್ದಾರೆ. ದುಷ್ಕರ್ಮಿಗಳು ಎಲೆಕ್ಟ್ರಿಷಿಯನ್ಗಳಂತೆ ನಟಿಸಿ ಒಂದು ಫ್ಲಾಟ್ಗೆ ಪ್ರವೇಶ ಮಾಡ್ತಾರೆ. ಒಂದು ಮಗು, ಒಬ್ಬ ಯುವಕ ಮತ್ತು ಮಹಿಳೆ ಸೇರಿದಂತೆ 3 ಜನರನ್ನ ಬಂದೂಕು ಮತ್ತು ಚಾಕು ತೋರಿಸಿ ಒತ್ತೆಯಾಳುಗಳಾಗಿ ತೆಗೆದುಕೊಳ್ತಾರೆ. ಯುವಕನ ಕೈಗೆ ಕಾಲಿಗೆ ಕಟ್ಟಿ ಹಾಕಿ ಬಳಿಕ ದರೋಡೆ ನಡೆಸಿ ತಪ್ಪಿಸಿಕೊಳ್ಳುವಂತಹ ಈ ಭಯಾನಕ ಘಟನೆ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆದರೆ ಇಡೀ ದರೋಡೆ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ರೂ ಕೂಡ ಈ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಯಾರನ್ನು ಕೂಡ ಬಂಧಿಸಿಲ್ಲ.